ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ವತಿಯಿಂದ ನಡೆದ 22ನೇ ಇಂಡಿಪೆಂಡೆನ್ಸ್ ಕಪ್ ಫುಟ್ಬಾಲ್ ಟೂರ್ನಮೆಂಟ್ಗೆ ಅದ್ದೂರಿಯಾಗಿ ತೆರೆ ಬಿತ್ತು. ಮಂಗಳೂರಿನ ನೆಹರು ಮೈದಾನದಲ್ಲಿರುವ ಫುಟ್ಬಾಲ್ ಮೈದಾನದಲ್ಲಿ ಕಳೆದ 22 ದಿನಗಳ ಕಾಲ ನಡೆಯುತ್ತಿದ್ದ 22ನೇ ಇಂಡಿಪೆಂಡೆನ್ಸ್ ಕಪ್ ಫುಟ್ಬಾಲ್ ಟೂರ್ನಮೆಂಟ್ ತೆರೆ ಕಂಡಿತು. ಪ್ರಾಥಮಿಕ ಪುರುಷರ ವಿಭಾಗದಲ್ಲಿ ಮಾರ್ನಿಂಗ್ ಸ್ಟಾರ್ ಬಜ್ಪೆ ವಿಜೇತರಾದರೆ ಮಣಿಪಾಲ್ ಸ್ಕೂಲ್ ರನ್ನರ್ ಅಪ್ ಪಡೆದುಕೊಂಡಿತು. ಪ್ರಾಥಮಿಕ ಮಹಿಳೆಯರ ವಿಭಾಗದಲ್ಲಿ ಮಾರ್ನಿಂಗ್ ಸ್ಟಾರ್ ಬಜ್ಪೆ ವಿಜಯಶಾಲಿಯಾದರೆ ರನ್ನರ್ ಅಪ್ ಅನ್ನ ಏನಪ್ಪಯ್ಯ ಸ್ಕೂಲ್ ಪಡೆದುಕೊಂಡು ಪ್ರಶಸ್ತಿ ತನ್ನದಾಗಿಸಿಕೊಂಡಿತು. ಇನ್ನು ಹೈಸ್ಕೂಲ್ ಮಹಿಳಾ ವಿಭಾಗದಲ್ಲಿ ಸೈಂಟ್ ಜೋಸೆಫ್ ಬಜ್ಪೆ ವಿಜಯಶಾಲಿಯಾದರೆ ರನ್ನರ್ ಅಪ್ ಪಡೆದುಕೊಳ್ಳುವಲ್ಲಿ ಕೇಂಬ್ರಿಡ್ಜ್ ಸಫಲವಾಯಿತು. ಹೈಸ್ಕೂಲ್ ಬಾಲಕರ ವಿಭಾಗದಲ್ಲಿ ಸ್ವಾಮಿ ಸದಾನಂದ ಸರಸ್ವತಿ ಸ್ಕೂಲ್ ವಿಜಯಶಾಲಿಯಾಯಿತು. ಇನ್ನು ಹಜರತ್ ಸೈಯದ್ ಮದನಿ ಸ್ಕೂಲ್ ರನ್ನರ್ ಅಪ್ ಪ್ರಶಸ್ತಿಯನ್ನ ತನ್ನದಾಗಿಸಿತು. ಪದವಿ ಪೂರ್ವ ಬಾಲಕರ ವಿಭಾಗದಲ್ಲಿ ಏನಪ್ಪಯ್ಯ ಪದವಿ ಪೂರ್ವ ಕಾಲೇಜು ವಿನ್ ಆಗುವ ಮೂಲಕ ಪ್ರಶಸ್ತಿ ಕಿರೀಟ ತನ್ನದಾಗಿಸಿಕೊಂಡಿತು. ರನ್ನರ್ ಅಪ್ ಅನ್ನ ಉಳ್ಳಾಲದ ಪಾಂಡ್ಯರಾಜ್ ಬಳ್ಳಾಲ್ ಪದವಿ ಪೂರ್ವ ಕಾಲೇಜು ಪಡೆದುಕೊಂಡಿತು. ಪದವಿ ಪೂರ್ವ ಕಾಲೇಜು ಬಾಲಕಿಯರ ವಿಭಾಗದಲ್ಲಿ ಸಂತ ಅಲೋಷಿಯಸ್ ಕಾಲೇಜು ವಿಜಯಶಾಲಿಯಾಯಿತು. ರನ್ನರ್ ಅಪ್ ಅನ್ನ ಕೆನರಾ ಕಾಲೇಜು ಪಡೆದುಕೊಳ್ಳುವಲ್ಲಿ ಸಫಲವಾಯಿತು. ಡಿಗ್ರಿ ವಿಭಾಗದ ಬಾಲಕರ ಪಂದ್ಯಾಟ ತೀವ್ರ ಕುತೂಹಲಕ್ಕೆ ಕಾರಣವಾಯಿತು. ಈ ನಡುವೆ ಪುತ್ತೂರಿನ ಫಿಲೋಮಿನಾ ಕಾಲೇಜು ಪಿಎ ಕಾಲೇಜನ್ನ ಮಣಿಸಿ ವಿಜಯದ ಕಿರೀಟ ಪಡೆದುಕೊಳ್ಳುವಲ್ಲಿ ಸಫಲವಾಯಿತು. ಇನ್ನು ಸಮಾರೋಪ ಸಮಾರಂಭದಲ್ಲಿ ವಿಜೇತ ಹಾಗೂ ರನ್ನರ್ ಅಪ್ ಪಡೆದ ತಂಡಗಳಿಗೆ ಪ್ರಶಸ್ತಿಯನ್ನ ಗಣ್ಯರು ನೀಡಿ ಗೌರವಿಸಿದ್ರು. ಇನ್ನು ಪಂದ್ಯಾಟದ ಸಮಾರೋಪದಲ್ಲಿ ಕರಾವಳಿ ಗ್ರೂಪ್ ಆಫ್ ಕಾಲೇಜಸ್ನ ಚೇರ್ಮನ್ ಆದಂತಹ ಗಣೇಶ್ ರಾವ್ ಮಾತನಾಡಿ ಎಲ್ಲ ಜಾತಿ ವರ್ಗಗಳನ್ನ ಕ್ರೀಡೆ ಒಗ್ಗೂಡಿಸುತ್ತದೆ. ಈ ಮೂಲಕ ಕ್ರೀಡೆ ಸಮಾಜಕ್ಕೆ ಸಂದೇಶ ನೀಡುತ್ತಿದೆ ಎಂದು ಹೇಳಿದ್ರು. ಸ್ವಾತಂತ್ರ್ಯ ಹೇಳಿದ್ರೆ ಏನ್ ನಡೆಯುತ್ತೆ ಈ ಮೈದಾನದಲ್ಲಿ ನಾನು ನೋಡಿದೆ. ಈಗ ಕೆಲವೇ ನಿಮಿಷಗಳ ಕೆಳಗೆ ಸಾವಿರಾರು ಜನರು ಒಂದೇ ತಾಯಿಯ ಮಕ್ಕಳ ಹಾಗೆ ಜಾತಿ ಧರ್ಮ ಭಾಷೆ ಪ್ರಾಂತ್ಯವನ್ನು ಮರೆತು ಕೇವಲ ಆಟಕ್ಕೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಒಂದುಗೂಡಿದ್ದಾರೆ. ಅದು ಭಾರತದ ಸಂಸ್ಕೃತಿ. ಅಂತ ಮಿನಿ ಭಾರತವನ್ನು ಇವತ್ತು ನಾನು ಈ ಗ್ರೌಂಡ್ ನಲ್ಲಿ ಕಂಡೆ. ಹಾಗಾಗಿ ಬಂಧುಗಳ ನಿಜವಾದ ಅರ್ಥದಲ್ಲಿ ಮಂಗಳೂರಿನಲ್ಲಿ ಫುಟ್ಬಾಲ್ ಅಸೋಸಿಯೇಷನ್ ಅವರು ಮತ್ತು ವಿದ್ಯಾರ್ಥಿಗಳು ಸ್ವಾತಂತ್ರ್ಯೋತ್ಸವದ ಆಚರಣೆಯನ್ನು ಭಾರತೀಯ ಸಂಸ್ಕೃತಿಯ ಒಳಗಡೆ ಭಾತೃತ್ವ ಮತ್ತು ಸಹೋದರತೆಯನ್ನು ಬೀರುವ ರೀತಿಯಲ್ಲಿ ನೀವು ಆಚರಿಸಿದ್ದೀರಿ. ಅದಕ್ಕೆ ನಾನು ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಹೇಳ್ತೇನೆ. ಈ ಸಂದರ್ಭದಲ್ಲಿ ಮೋಹನ್ ಬೆಂಗ್ರೆ, ಕಾರ್ಪೊರೇಟರ್ ಅಬ್ದುಲ್ ಲತೀಫ್ ಮನ್ಸೂರ್, ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ನ ಡಿಎಂ ಅಸ್ಲಾಂ, ಕಾರ್ಯದರ್ಶಿ ಹುಸೇನ್ ಬೋಳಾರ್, ಸಂಘಟನಾ ಕಾರ್ಯದರ್ಶಿ ಉಮೇಶ್ ಉಚ್ಚಿಲ್, ರಾಜ್ಯ ಫುಟ್ಬಾಲ್ ಉಪಾಧ್ಯಕ್ಷ ವಿಜಯ್ ಸುವರ್ಣ, ಖಜಾಂಚಿ ಅನಿಲ್ ಪಿವಿ ಹಾಗೂ ಜೊತೆ ಕಾರ್ಯದರ್ಶಿ ಯುವರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.